ಮಾನ್ಯ ಶಾಸಕರಾದ ಅಶೋಕ ರೇಗೌಡರು ಮತ್ತು ನಮ್ಮ ಈಶ್ವರ ಭಟ್ ಪಂಜುಗುಡ್ಡೆಯವರು ಬಂದು ದೇವಸ್ಥಾನ ಜಾಗವನ್ನು ಕೇಳಿದರು. ಆದರೆ ನಾವು ಸಂತೋಷದಿಂದ ಬಿಟ್ಟುಕೊಟ್ಟಿದ್ದೆವು. ನಾವು ತುಂಬ ಇದರಲ್ಲಿ ನಿಜವಾಗಿ ಅಭಿವೃದ್ಧಿ ಆಗಿದ್ದೆವು. ಬೇರೆ ಮಾನಿಗೆ ಹೆಸರು ಬೇಗ ಕೊಟ್ಟಿದ್ದಾನೆ, ಅದು ಭಾರಿ ಆಶ್ಚರ್ಯ. ಅಷ್ಟು ಬೇಗ ಅನ್ನಬರ ಸಿಗ್ತದೆ ನಮಗೆ ಗೊತ್ತಿರಲಿಲ್ಲ. ಮಾನಿಗೆ ಹೆಸರಲ್ಲಿ ಬೇಡಿದೆ ಕೂಡಲೇ ಮನೆ ಆಯಿತು. ಅದು ಈಗ ನಿಜವಾಗಿ ತುಂಬ ತೃಪ್ತಿಯಾಗಿದೆ. ಇಲ್ಲಿ ಕಾಂಪ್ಲೆಕ್ಸ್ ಮಾಡಬೇಕು ಹೇಳಿ ಇವರು ಕೇಳುವಾಗ ನಾನು ಬಹಳ ಸಂತೋಷದಿಂದ ಕೊಟ್ಟಿದ್ದೇನೆ. ಮಹಾಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿ ವಿನಾಯಕ ಭಟ್ ಅನ್ನುವರು ಸುಮಾರು 40 ವರ್ಷದಿಂದ ಇಲ್ಲಿ ಮನೆ ಮಾಡಿ ಇದರಲ್ಲಿ ವಾಸ ಮಾಡ್ತಾಯಿದ್ದರು. ನಾವು ಸುಮಾರು 1 ತಿಂಗಳ ಹಿಂದೆ ಬಂದು ಇದು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಸೇರಿರುವಂಥ ಜಾಗ, ಈ ಜಾಗವನ್ನು ದೇವರ ಅಭಿವೃದ್ಧಿಗೆ ನೀವು ಬಿಟ್ಟು ಕೊಡಬೇಕು ಅನ್ನುವ ವಿಚಾರವನ್ನು ಅವರ ಹತ್ರ ಮಾತಾಡಿದಾಗ ಅವರು ಕೂಡ ಸಂತೋಷದಿಂದ ಒಪ್ಪಿಕೊಂಡು, ನಾನು 30-40 ವರ್ಷದಿಂದ ಈ ಜಾಗದಲ್ಲಿ ನಾನು ವಾಸವಾಗಿದ್ದೆ, ನನಗೆ ಒಳ್ಳೆಯದಾಗಿದೆ, ನಾನು ಬೇರೆ ಮನೆ ಮಾಡಿ ಹೋಗ್ತೇನೆ, ದೇವರ ಅಭಿವೃದ್ಧಿ ನೀವು ಮಾಡೋದಿದ್ದರೆ ನನ್ನದು ಯಾವುದೇ ಥರದ ಅಬ್ಜೆಕ್ಷನ್ ಅದಕ್ಕೆ ಇಲ್ಲ, ನಾನು ಸಂತೋಷದಿಂದ ಆ ಜಾಗವನ್ನು ನಿಮಗೆ ಬಿಟ್ಟು ಕೊಡ್ತೇನೆ ಅನ್ನೋ ವಿಚಾರವನ್ನು ಅವರು ನಮ್ಮ ಹತ್ರ ಉಲ್ಲೇಖ ಮಾಡಿದರು. ನಮಗೆ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿದ್ದು, ನನಗೊಂದು 2 ತಿಂಗಳ ಸಮಯಾವಕಾಶವನ್ನು ಕೊಡಬೇಕು, ನಾನು ಇಲ್ಲಿಂದ ಬೇರೆ ಮನೆಗೆ ಶಿಫ್ಟ್ ಆಗಬೇಕು, ಅದಕ್ಕೆ ಸಮಯಾವಕಾಶ ಬೇಕು ಅಂತ ಕೇಳಿದಾಗ ನಾವು ಕೂಡ ಅದಕ್ಕೆ ಒಪ್ಪಿಕೊಂಡು ಅವರಿಗೆ ಸಮಯಾವಕಾಶವನ್ನು ಕೊಟ್ಟಿದ್ದೇವೆ. ಇವತ್ತು ಆನಂತರ ನಾವು ಅವ್ರ ಹತ್ರ ಯಾವತ್ತೂ ಕೇಳಿಲ್ಲ, ಅವರೇ ಬಂದು ಆ ಮಹಾಲಿಂಗೇಶ್ವರನಿಗೆ ನಾನಿದ್ದಂಥ ಅಡಿಸ್ಥಳವನ್ನು ನಾನು ಸಮರ್ಪಣೆ ಮಾಡ್ತೇನೆ, ನಾನು ದೇವರಿಗೆ ಕೊಡ್ತೇನೆ ಅನ್ನುವಂಥ ಒಳ್ಳೆಯ ಮನಸ್ಸಿನಿಂದ ಇವತ್ತು ನಮ್ಮನ್ನೆಲ್ಲ ಕರೆದು ಮಹಾಲಿಂಗೇಶ್ವರನ ದೇವರ ಆ ಪ್ರಸಾದವನ್ನು ಸ್ವೀಕಾರ ಮಾಡುವ ಮುಖಾಂತರ ಅವರು 40 ವರ್ಷದಿಂದ ಬಾಂಧವ್ಯ ಇದ್ದಂಥ ಈ ಜಾಗವನ್ನು ಮಹಾಲಿಂಗೇಶ್ವರ ದೇವರ ಅಭಿವೃದ್ಧಿಗೆ ಅರ್ಪಣೆ ಮಾಡಿದ್ದಾರೆ. ನಮ್ಮ ಹತ್ರ ಇಂಥ ಮನಸ್ಕರು ಬೇಕು. ಹೌದು, ಹಿಂದೆ ಕೂತಿದ್ದಾರೆ, ಅವರಿಗೂ ಏನಿರಲಿಲ್ಲ, ಮಹಾಲಿಂಗೇಶ್ವರ ದೇವಸ್ಥಾನದ ಜಾಗ ಕೂಡ ಖಾಲಿ ಇತ್ತು. ಆ ಸಮಯದಲ್ಲಿ ಅವರು ಅದನ್ನು ಬಳಸಿಕೊಂಡು ಈ ದೇವಸ್ಥಾನದ ಜಾಗದಲ್ಲಿ ವಾಸ ಇದ್ದು ಇವತ್ತು ಅವರು ಒಳ್ಳೆಯವರಾಗಿದ್ದಾರೆ, ಅವರು ಉದ್ಯಮದಲ್ಲಿ ಮೇಲೆ ಬಂದಿದ್ದಾರೆ, ಸ್ವಂತ ನೆಲೆಯಲ್ಲಿ ನಿಲ್ಲುವಂಥ ಒಂದು ಅವಕಾಶ ಮಹಾಲಿಂಗೇಶ್ವರ ದೇವರಿಗೆ ಕಲ್ಪಿಸಿದ್ದಾರೆ. ಆ ನಿಟ್ಟಿನಲ್ಲಿ ಅವರು ವಾಸಿಸುತ್ತಿರುವಂಥ 8 ಸೆನ್ಸು ಜಾಗವನ್ನು ಈ ಮಹಾಲಿಂಗೇಶ್ವರ ದೇವಸ್ಥಾನ ಇಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಏನು ಮಾಡ್ತೀವಿ ಅದಕ್ಕೆ ಬಿಟ್ಟುಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಪಕ್ಕದ ಮನೆಯವರು ಕೂಡ 10 ಸೆನ್ಸು ಜಾಗ ಇದೆ, ಅವರು ಕೂಡ ಮಾತುಕತೆ ಮಾಡ್ತಾ ಇದ್ದೀವಿ, ಅವರು ಕೂಡ ಬಿಟ್ಟು ಕೊಡ್ತೇನೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಯಾರಿಗೂ ಈ ಜಾಗದಲ್ಲಿ ನೆಮ್ಮದಿ ಅಂತಲ್ಲ, ನೆಮ್ಮದಿಯಲ್ಲಿ ಇದ್ದರು, ಆದರೆ ಮಹಾಲಿಂಗೇಶ್ವರನಿಗೆ ಬಿಟ್ಟುಕೊಡುವಾಗ ಅವರಿಗೆ ಸ್ವ ಇಚ್ಛೆಯಿಂದ ಬಿಟ್ಟುಕೊಡುವಂಥ ಮನಸ್ಸು ಆ ದೇವರು ಕೊಟ್ಟಿದ್ದಾನೆ. ಅವೆಲ್ಲ ಮಹಾಲಿಂಗೇಶ್ವರ ದೇವರ ಹತ್ರ ಪ್ರಾರ್ಥನೆ ಮಾಡ್ತೇವೆ. ಇಷ್ಟು ವರ್ಷ ಇಲ್ಲಿ ಇದ್ದರು, ಒಳ್ಳೆಯದಾಗಿದ್ದಾರೆ. ಇನ್ನು ಮುಂದೆ ಕೂಡ ಒಳ್ಳೆಯ ಜಾಗಕ್ಕೆ ಒಳ್ಳೆಯ ಮನಸ್ಸಿನಿಂದ ಬಿಟ್ಟುಕೊಟ್ಟಂಥ ಇಂಥ ಕುಟುಂಬಗಳಿಗೆ ಆ ದೇವರ ಅನುಗ್ರಹ ಕೂಡ ಇರಲಿ, ಒಳ್ಳೆಯದಾಗಲಿ, ಅವರಿಗೆ ಅವರ ಕುಟುಂಬಕ್ಕೆ ದೇವರು ಒಳ್ಳೆಯದು ಮಾಡಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಸಂತೋಷದಿಂದ ಈ ದೇವಸ್ಥಾನಕ್ಕೆ ಕೊಟ್ಟಿರುವಂಥ ಜಾಗವನ್ನು ನಾವು ದೇವಸ್ಥಾನಕ್ಕೆ ಮುಂದಿನ ದಿವಸಗಳಲ್ಲಿ ಸದುಪಯೋಗ ಮಾಡ್ತೀವಿ. ಅದರ ಜೊತೆಗೆ ಇಲ್ಲಿ ಯಾರೆಲ್ಲ ಮಹಾಲಿಂಗೇಶ್ವರ ದೇವಸ್ಥಾನದ ಜಾಗದಲ್ಲಿ ಕೂತಿದ್ದೀರಿ, ದಯಮಾಡಿ ಅದನ್ನು ನೀವು ಸ್ವ ಇಚ್ಛೆಯಿಂದ ದೇವರಿಗೆ ಅದನ್ನು ಅರ್ಪಣೆ ಮಾಡಬೇಕು ಅಂತ ಈ ಮೂಲಕ ನಾನು ವಿನಂತಿ ಮಾಡ್ಕೊಳ್ತೀನಿ. ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಅಧ್ಯಕ್ಷರಾದ ಅಶೋಕ್ ಕುಮಾರ್ ಅವರ ನೇತೃತ್ವದಲ್ಲಿ ಭಕ್ತಾದಿಗಳ ಸಹಕಾರದಿಂದ ಈಗಾಗಲೇ ಜೀರ್ಣೋದ್ಧಾರ ಕೆಲಸವು ಹಂತವಾಗಿ ನಡೀತಾ ಇದೆ. ಹಾಗೆ ನಮ್ಮ ನೆಲ್ಲಿಕಟ್ಟೆಯಲ್ಲಿ ಇವತ್ತು ವಸತಿಗೋಸ್ಕರ ಶಾಸಕರ ಒಂದು ಆಶೆಯಂತೆ ವಸತಿಗೋಸ್ಕರ ಇವತ್ತು 80 ಸೆನ್ಸ್ ಜಾಗೆಯನ್ನು ವಶಪಡಿಸಿಕೊಂಡಿದ್ದೇವೆ. ಅದರಲ್ಲಿ ಇನ್ನೊಂದು ಮನೆ ಬಾಕಿ ಉಂಟು, ಅವರೊಟ್ಟಿಗೆ ಮಾತುಕತೆ ಮಾಡಿದ್ದೇವೆ. ಆ ಮಾತುಕತೆ ಈಗ ಬೇಗ ಬಗೆಹರಿಸ್ತದೆ. ಈಗಲೇ ಅವರು ಬೀಗ ಹಾಕಿ ಹೋಗಿದ್ದಾರೆ ಮತ್ತು ಹೇಳಿದ್ದಾರೆ ಮಕ್ಕಳಿಗೆ ಶಾಲೆ ಎಲ್ಲ ಶುರುವಾದ ನಂತರ ಕಷ್ಟ ಆಗ್ತದೆ, ಈಗ ಬೇಗ ನಾವು ಮಾತುಕತೆ ಮಾಡುವಂತೇಳಿ. ಅದರ ಮಾತುಕತೆಯಂತೆ ಅದನ್ನು ಕೂಡ ಬೇಗ ಬಗೆಹರಿಸಲಿದ್ದೇವೆ. ಆದಷ್ಟು ಬೇಗ ನಮ್ಮ ಶಾಸಕರ ಒಂದು ಅಧ್ಯಕ್ಷತೆಯಲ್ಲಿ ಇಲ್ಲಿ ವಸತಿಯ ಕೆಲಸವನ್ನು ಮಾಡ್ತೇವೆ. ಈಗ ಕೂಡ ಪರ್ಮಿಷನ್ಗೆ ಅಳತೆ ಕೆಲಸಗಳೆಲ್ಲ ಹಂತವಾಗಿ ಆಗ್ತಾ ಇದೆ. ಮತ್ತು ಇವರು ನಮ್ಮ ವಿನಾಯಕ ಭಟ್ರವರು ಬಹಳ ಶಾಸಕರ ಸೂಚನೆಯಂತೆ ನಾನು ಕೇಳಿಕೊಂಡೆ, ಆಗ ಅವರು ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ. ಇವತ್ತು ಅವರು ಉಪ್ಪಿನಕಾಯಿ ವ್ಯಾಪಾರ ಮಾಡಿ ಜೀವನ ಸಾಗಿಸ್ತಾ ಇದ್ದಾರೆ. ನನಗೆ ಬಹಳ ಸಂತೋಷ ಆಯಿತು. ಅಂದರೆ ನೀವು ಮತ್ತು ಅಶೋಕ್ ಕುಮಾರ್ ಅವರು ಸಮಿತಿಯವರು ಬಹಳ ಒಳ್ಳೆ ಕೆಲಸ ಮಾಡ್ತೀರಿ, ನೀವು ಕೇಳಿದೋಸ್ಕರ ನಾವು ಬಿಟ್ಟು ಕೊಡ್ತೇವೆ ಮಹಾಲಿಂಗೇಶ್ವರ
ಮಾಲಿಂಗೇಶ್ವರನಿಗೋಸ್ಕರ ಬಿಟ್ಟು ಕೊಡ್ತೇವೆ ಅಂತ ಹೇಳುವ ಮಾತನ್ನು ಹೇಳಿದರು. ಅದಕ್ಕೋಸ್ಕರ ಅವರು ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದಾರೆ. ಅವರಿಗೆ, ಅವರ ಕುಟುಂಬದವರಿಗೆ ಮಾಲಿಂಗೇಶ್ವರ ದೇವರು ಆರೋಗ್ಯ, ಭಾಗ್ಯ, ನೆಮ್ಮದಿಯ ಜೀವನವನ್ನು ಕರುಣಿಸಲೆಂದು ದೇವರಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.